ಮಿತ್ರಮಂಡಲ ನಾಗತೀರ್ಥ ಇವರು ಹಮ್ಮಿಕೊಂಡ ದೀಪಾವಳಿ ಕ್ರಿಕೆಟ್ ಪಂದ್ಯಾಟ ಪಂಜಾದಲ್ಲಿ ನಡೆಯಿತು. ಇನ್ನು ಸಮಾರಂಭದಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತಾಧಿಕಾರಿ ಡಾಕ್ಟರ್ ದೇವಿಪ್ರಸಾದ್ ಕಾನತ್ತೂರು ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಿತ್ರಮಂಡಲ ಅಧ್ಯಕ್ಷರಾದ ರಾಜೇಶ್ ಕುದ್ವಾ, ಬಿಕೆ ಮಾಧವಗೌಡ, ಪಂಚಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ನಾಗರಾಜ್ ಹೆಗ್ಡೆ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಒಂದು ಒಳ್ಳೆ ಕೆಲಸ ಮಾಡಬೇಕು ನಿಮ್ಮಿಂದ. ಎಂತನ್ನ ಆ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇರ್ತಾರೆ ರಾತ್ರಿ ಸಂಜೆ ಹೊತ್ತು, ಅದನ್ನು ನಿಲ್ಲಿಸಬೇಕು ನೀವು ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರು. ಇಲ್ಲ ಅದು ತುಂಬಾ ಉಪದ್ರ ಆಗ್ತದೆ. ಯಾರಿಗೆ ಉಪದ್ರ ಆಗ್ತದೆ ಅಂತ ಹೇಳಿದ್ರು. ಇಲ್ಲ ಅದು ನಮಗೆಲ್ಲ ಉಪದ್ರ ಆಗ್ತದೆ. ಏನು ಉಪದ್ರ ಆಗ್ತದೆ? ನಾನು ಹೇಳಿದೆ ಗ್ರೌಂಡ್ ಇರುವುದು ಎಂತಕ್ಕೆ ಅಂತ ಕೇಳಿದೆ ಅವ್ರ ಜೊತೆಗೆ. ನಾನು ನೇರ ನಡೆ ನುಡಿಯ ವ್ಯಕ್ತಿ, ಯಾರಿಗೂ ಏನಿದ್ರು ನೇರ ಹೇಳುದು, ಹಿಂದಿಂದ ಹೇಳೋ ಕ್ರಮ ಇಲ್ಲ. ನಾನು ಹೇಳಿದೆ ಗ್ರೌಂಡ್ ಇರುವುದು ಆಟ ಆಡ್ಲಿಕ್ಕೆ ಇರುವುದು. ಅದೇ ರೀತಿ ದೇವರ ಸಾನ್ನಿಧ್ಯಕ್ಕೆ ಜನರು ಸೇರಿದಷ್ಟು ದೇವರ ಸಾನ್ನಿಧ್ಯ ವೃದ್ಧಿ ಆಗುವುದು. ಬಹುಶಃ ನೀವೆಲ್ಲ ಇಲ್ಲಿ ಆಟ ಆಡದೆ ಇರ್ತಿದ್ರೆ ಈ ಗ್ರೌಂಡ್ ಈಗ ಏನೋ ಕಾಡು ಬಲ್ಲೆಗಳಿಂದ ತುಂಬಿರ್ತಿತ್ತು. ಬಹುಶಃ ನೀವು ಆಟ ಆಡ್ತಾ ಇದ್ದ ಕಾರಣ ಇದು ಮೈದಾನ ಈಗಲೂ ಸ್ವಚ್ಛಂದವಾಗಿ ಅದು ಸ್ವಚ್ಛತೆಯಿಂದ ಕೂಡಿದ ಮೈದಾನವಾಗಿ ಪರಿಣಮಿಸಿದೆ. ಬಹುಶಃ ನಿಮ್ಮ ಎಲ್ಲರ ಪ್ರಯತ್ನ ಅದಕ್ಕೆ ಇದೆ. ಬಹುಶಃ ಇದಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ, ನಾನು ಹೆಚ್ಚು ವಿವೇಕಾನಂದರ ಎಲ್ಲ ಆದರ್ಶಗಳನ್ನು ನನ್ನಿಂದ ಆದಷ್ಟು ನಾನು ಪಾಲಿಸುವ. ವಿವೇಕಾನಂದರನ್ನು ಮಾತು ಹೇಳಿದ್ದಾರೆ, ಬಹುಶಃ ಈ ದೇಶ ಕಟ್ಟಬೇಕಾದ್ರೆ ಅವ್ರು ಹೇಳಿದ್ದಾರೆ ಆ ಟೈಮಲ್ಲಿ 10 ಯುವಕರನ್ನು ಕೊಡಿ. ಅದೇ ರೀತಿ ಯುವಕರು ಮನಸ್ಸು ಮಾಡಿದ್ರೆ ಆಗದು ಯಾವುದೂ ಇಲ್ಲ. ಅದೇ ನಾನು ಕಳೆದ ಒಂದು ಕ್ರೀಡಾ ಇದರಲ್ಲೊಂದು ಹೇಳಿದ್ದೆ, ಎಲ್ಲ ಮಕ್ಕಳನ್ನೆಲ್ಲ ದೇವರು ಅಂತ ಹೇಳ್ತಾರೆ, ಹಿರಿಯರನ್ನು ದೇವರು ಅಂತ ಹೇಳ್ತಾರೆ. ಈ ಯುವಕರು ಯಾಕೆ, ಯುವಕ ಅಥವಾ ಯುವತಿಯವರಲ್ಲಿ ಯಾಕೆ ನಾವು ದೇವರನ್ನು ಕಾಣುವುದಿಲ್ಲ ಅಂತ ನನ್ನದೊಂದು ಪ್ರಶ್ನೆ. ಬಹುಶಃ ಗೌರವಿಸಿದ್ದೀರಿ. ಅಧಿಕಾರಿ ಅವಧಿ ಬಹುಶಃ ಒಂದು ವಾರ ಅಥವಾ 15 ದಿವಸದಲ್ಲಿ ಮುಗಿಬಹುದು. ಆದರೂ ನನಗೊಂದು ಧೈರ್ಯ ಇದೆ, ದೇವರು ವಾಪಸ್ ನನ್ನನ್ನು ಕರೆಸಿಕೊಳ್ತಾರೆ. ವ್ಯವಸ್ಥಾಪನಾ ಸಮಿತಿ ಯಾವ್ದಾವ ರೀತಿಯಲ್ಲಿ ದೇವರು ನನ್ನ ಸೇವೆಗೆ ವಾಪಸ್ ಕರೆಸಿಕೊಳ್ತಾರೆ ಅನ್ನೋ ಧೈರ್ಯ ಇದೆ. ಯಾಕೆಂದ್ರೆ ಅಂತ ನಿಸ್ವಾರ್ಥ ಸೇವೆ ನಾನು ಮಾಡಿದ್ದೇನೆ ಅಂತೇಳಿ ನನಗೆ ಆತ್ಮತೃಪ್ತಿ ಇದೆ. ಸದಾಶಿವ ಪಂಚಲಿಂಗ ಹೊಂದಿದ್ದೇನೆ. ನೀನು ಅದನ್ನು ಸ್ವಲ್ಪ ಕೆಲಸ ಮಾಡು, ಇನ್ನೊಬ್ಬರಿಂದ ನಾನು ಸ್ವಲ್ಪ ಸೇವೆ ಮಾಡಿಸ್ತೇನೆ. ಮತ್ತೆ ಬೇಕಾದಾಗ ನೀನು ದೇವರು ಈ ಆಡಳಿತಾಧಿಕಾರಿ ಹುದ್ದೆಯಿಂದ ಕಳಿಸ್ತಾ ಇದ್ದಾರೆ. ವ್ಯವಸ್ಥಾಪನಾ ಸಮಿತಿ ಬಹುಶಃ ಆಗಿದೆ, ಸಮಿತಿ ಒಂದು 15 ದಿವಸದಲ್ಲಿ ಬರ್ಬೋದು. ಒಳ್ಳೆ ತಂಡವೇ ಬರ್ತಾ ಇದೆ. ಅವರಿಂದಲೂ ನಾವು ಹೆಚ್ಚು, ಅವರಿಗೂ ನನಗೆ ಎಷ್ಟು ನೀವು ಸಹಕಾರ ಕೊಟ್ಟಿದ್ದೀರಿ, ಅದೇ ರೀತಿ ನೆಕ್ಸ್ಟ್ ಬರುವ ವ್ಯವಸ್ಥಾಪನಾ ಸಮಿತಿಯವರಿಗೂ ನಿಮ್ಮ ಸಹಕಾರ ಅಂದ್ರೆ ಬಹುಶಃ ನನಗೆ ಗೊತ್ತು, ಇಲ್ಲಿ ಏನು ನಮ್ಮ ದೇವಸ್ಥಾನದ ಸ್ವಚ್ಛತಾ ಕೆಲಸಗಳಿರ್ಲಿ, ಯಾವುದೇ ಕೆಲಸಗಳಿರ್ಲಿ, ಇಲ್ಲಿನ ರಾಜೇಶ್ ಕುದ್ವಾ ಅಥವಾ ಯಾರೇ ಇರಲಿ, ನಾನು ಕೇಳಿದ ತಕ್ಷಣ ಏನಾಗಬೇಕು ಸರ್, ಉದಾಹರಣೆ ವಚನ, ನಾವು ಏನಾದ್ರು ಒಂದು ಕೆಲಸ ಹೇಳಿದ್ರು, ಸರಿ ನಾವು ಬರ್ತೇವೆ ಸರ್, ಯಾವಾಗ ಹೇಳಿ ಅಂತೇಳಿ ಎಲ್ಲರೂ ನಾನು ಒಬ್ಬೊಬ್ಬರ ಹೆಸರು